ಉಡುಪಿ ಜಿಲ್ಲಾ ಸುನ್ನಿ ಸಂಯುಕ್ತ ಜಮಾತ್ ಕಾಜಿಯಾಗಿ ಜೈನುಲ್ ಉಲಮಾ ಮಾಣಿ ಉಸ್ತಾದ್ ಆಯ್ಕೆಯಾಗಿದ್ದಾರೆ। ಈ ಹಿಂದೆ ಕಾಜಿಯಾಗಿದ್ದ ತಾಜುಲ್ ಫುಕಹಾ ಬೇಕಲ್ ಉಸ್ತಾದ್ ಅವರ ವಿಯೋಗದಿಂದ ತೆರವಾದ ಸ್ಥಾನಕ್ಕೆ ಜೈನುಲ್ ಉಲಮಾ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ। ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸುನ್ನಿ ಜಮಾತ್ ಉಡುಪಿ ಜಿಲ್ಲೆ ಇದರ ಸಲಹೆಗಾರರಾದ ಯುಕೆ ಮುಸ್ತಫಾ ಸಾದಿ ಅವರು ಈ ಹಿಂದೆ ಕಾಜಿಯಾಗಿದ್ದ ತಾಜುಲ್ ಫುಕಹಾ ಬೇಕಲ್ ಉಸ್ತಾದರ ವಿಯೋಗದಿಂದ ತೆರವಾದ ಸ್ಥಾನಕ್ಕೆ ಜಮಾತ್ ವ್ಯಾಪ್ತಿಯ 100ರಷ್ಟು ಮಸೀದಿಗಳಿಗೆ ಕಾಜಿಯಾಗಿ ಜೈನುಲ್ ಉಲಮಾ ಮಾಣಿ ಉಸ್ತಾದರನ್ನ ನೇಮಿಸುವ ಬಗ್ಗೆ ಜಮಾತ್ನ ಸರ್ವ ಸದಸ್ಯರ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ। ಕಾಜಿ ಅವರ ಅಧಿಕಾರ ಸ್ವೀಕಾರ ಸಮಾರಂಭ ಅಕ್ಟೋಬರ್ 10ರಂದು ಮೂಳೂರಿನ ಕೇಂದ್ರ ಮಸೀದಿಯಲ್ಲಿ ನಡೆಯಲಿದೆ। ಸಮಾರಂಭದಲ್ಲಿ ಸಾದಾತ್ಗಳು, ಉನ್ನತ ಉಲಮಾಗಳು, ಉಮರಾ ನಾಯಕರುಗಳು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು। ಉಡುಪಿ ಜಿಲ್ಲಾ ಸುನ್ನಿ ಸಂಯುಕ್ತ ಜಮಾತ್ ಕಾಜಿಯಾಗಿದ್ದ ತಾಜುಲ್ ಫುಕಹಾ ಬೇಕಲ್ ಉಸ್ತಾದರ ವಿಯೋಗದಿಂದ ತೆರವಾದ ಕಾಜಿ ಸ್ಥಾನಕ್ಕೆ ಸಂಯುಕ್ತ ಜಮಾತಿನ ವ್ಯಾಪ್ತಿಯ ಸುಮಾರು 100ರಷ್ಟು ಮಸೀದಿಗಳಿಗೆ ಕಾಜಿಯಾಗಿ ಕರ್ನಾಟಕ ಸುನ್ನಿ ಉಲಮಾ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯು ಕನ್ನಡ ನಾಡಿನ ಖ್ಯಾತ ವಿದ್ವಾಂಸರೂ ಆದ ಜೈನುಲ್ ಉಲಮಾ ಎಂ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾನಿ ಉಸ್ತಾದರನ್ನು ನೇಮಿಸುವುದೆಂದು ಸಂಯುಕ್ತ ಜಮಾತಿನ ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು। ಸಂಯುಕ್ತ ಜಮಾತಿನ ಅಧ್ಯಕ್ಷರಾದ ಹಾಜಿ ಪಿ ಅಬೂಬಕರ್ ನೇಜಾರ್ ರವರ ಸಭಾಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸಂಯುಕ್ತ ಜಮಾತಿನ ಸದಸ್ಯರುಗಳು, ಜಿಲ್ಲೆಯ ಪ್ರಮುಖ ಉಲಮಾ ಉಮರಾ ನೇತಾರರು ಭಾಗವಹಿಸಿದರು। ಅಕ್ಟೋಬರ್ 10ರ ಶನಿವಾರ ಮಧ್ಯಾಹ್ನ ಬೆಳಿಗ್ಗೆ 10 ಗಂಟೆಯಿಂದ ಕೇಂದ್ರ ಮಸೀದಿ ಮೂಳೂರಿನಲ್ಲಿ ಕಾಜಿ ಸಮಾರಂಭ ಸ್ವೀಕಾರ ಸಮಾರಂಭ ಮತ್ತು ನಮ್ಮನ್ನಗಲಿದ ಶೇಖುನಾ ಕಾಜಿ ಬೇಕಲ್ ಉಸ್ತಾದರವರ ಹೆಸರಿನಲ್ಲಿ ಜಿಲ್ಲಾ ಮಟ್ಟದ ಪ್ರಾರ್ಥನಾ ಮಜ್ಲಿಸ್ ಹಾಗೂ ಅನುಸ್ಮರಣ ಸಂಗಮ ನಡೆಯಲಿದೆ। ಸುದ್ದಿಗೋಷ್ಠಿಯಲ್ಲಿ ನೇಜಾರು, ಅಬೂಬಕರ್ ಕಣ್ಣಂಗಾರು, ಜಿಲ್ಲಾ ಸಂಚಾಲಕ ಇಸ್ಮಾಯಿಲ್ ಮುಂತಾದವರು ಉಪಸ್ಥಿತರಿದ್ದರು।